ಕುತ್ತಾರು ಕೃಷ್ಣಕೋಡಿ ಶ್ರೀ ಮಹಾಮಾಯಿ ಕುಡುಬಿ ಸೇವಾ ಸಮಿತಿ ಇದರ ಆಶ್ರಯದಲ್ಲಿ ವರ್ಷಂಪ್ರತಿ ನಡೆಯುವ ಹೋಳಿ ಹುಣ್ಣಿಮೆ ಕಾಮದಹನ ಕಾರ್ಯಕ್ರಮವು ಮಾರ್ಚ್ 13ರಂದು ನಡೆಯಲಿದೆ. ಜನಾಂಗದವರು ಹೋಳಿ ಹುಣ್ಣಿಮೆಯಂದು ವಿಶೇಷ ಸಂಪ್ರದಾಯವನ್ನ ಆಚರಿಸಿಕೊಂಡು ಬರುತ್ತಾರೆ. ಮನೆ ಮನೆಗೆ ತೆರಳಿ ಗುಮ್ಮಟ, ಕೋಲಾಟದ ಮೂಲಕ ತಮ್ಮ ಸಾಂಪ್ರದಾಯಿಕ ಸಂಸ್ಕೃತಿಯನ್ನ ಪ್ರದರ್ಶಿಸುವುದು ವಾಡಿಕೆ. ಅಂತೆಯೇ ಮಾರ್ಚ್ 13ರಂದು ಕುತ್ತಾರು ಕೃಷ್ಣಕೋಡಿಯಲ್ಲಿ ಕುಡುಬಿ ಸೇವಾ ಸಮಿತಿಯಿಂದ ಗುಮ್ಮಟ, ಕೋಲಾಟ, ಕೆಂಡ ಸೇವೆ, ಅನ್ನ ಸಂತರ್ಪಣೆ ನಡೆಯಲಿರುವುದು.